ಮುಂಗಾರಿನ ರುದ್ರ ತಾಂಡವ ಮುಂದುವರೆದಿದೆ. ಮಳೆ ಅಂದ್ರೆ ಸಂಕಟ ಅಲ್ಲ, ಸಂಭ್ರಮ ಅನ್ನೋ ರೀತಿಯಲ್ಲಿ ಉಡುಪಿಯಲ್ಲೊಂದು ಕೆಸರಿನ ಹಬ್ಬ ನಡೆಯಿತು. ಮಣ್ಣಿನ ಮಹತ್ವ ಮರೆತ ಪೇಟೆ ಜನರನ್ನ ಮರಳಿ ಮಣ್ಣಿಗೆ ಸೆಳೆಯುವ ಗ್ರಾಮೀಣ ಕ್ರೀಡೆಗಳ ಕೆಸರಿನಾಟದ ಗಮ್ಮತ್ತು ಅನುಭವಿಸಿದವರಿಗೇ ಗೊತ್ತು. ಉಡುಪಿಯಲ್ಲಿ 3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಜನರು ಮನೆಯಿಂದ ಹೊರಬರಲು ಮೀನಾಮೇಷ ಎಣಿಸ್ತಾ ಇದ್ರೆ, ಇಲ್ಲೊಂದು ಹಳ್ಳಿಯ ಜನ ರಣೋತ್ಸಾಹದಲ್ಲಿ ಮಳೆ ನೀರಲ್ಲಿ ಮಿಂದು ಸಂಭ್ರಮಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು ಗ್ರಾಮದಲ್ಲಿ ನಡೆದ ಮುಂಗಾರಿನ ಕೆಸರಿನಾಟದಲ್ಲಿ ಮೂಜು ಮಸ್ತಿ ಜೋರಾಗಿತ್ತು. ಮೋಡ ಮುಸುಕಿದ ವಾತಾವರಣ, ಮುಂಗಾರು ಮಳೆಗೆ ಚಿಗುರಿದ ಹಸಿರು ರಾಶಿ, ಹಿತವಾದ ತಂಗಾಳಿ, ನೀರಿಗಿಳಿದರೆ ಮೈಚೆಳೆ. ಆದರೆ ಮಣ್ಣಲ್ಲಿ ಮಣ್ಣಾಗಿರುವ ಇವರು ಕೆಸರಿನ ಮೋಹಕ್ಕೆ ಮಾರು ಹೋಗಿದ್ದಾರೆ. ಕಳೆದ 15 ದಿನಗಳಿಂದ ಸುರಿದ ಮಳೆಗೆ ಭತ್ತದ ಗದ್ದೆಗಳಲ್ಲಿ ನೀರು ನಿಂತಿದೆ. ಹಾಗಾಗಿ ಕೃಷಿ ಮಾಡದ ಕಾಲಿಕತ್ತಿಗಳಲ್ಲಿ ಮೋಜಿನಾಟ ಜಬರ್ದಸ್ತಾಗಿ ನಡೆಯಿತು. ಕೆಸರಿಗೊಂದು ಗ್ರಾಮೀಣ ಕ್ರೀಡಾಕೂಟ. ಅದರಲ್ಲಿ ನಾವು ಈಗ ಫಸ್ಟ್ ಟೈಮ್ ಬರೋದು, ಪಾರ್ಟಿಸಿಪೇಟ್ ತುಂಬಾ ಖುಷಿ ಆಗ್ತದೆ. ಈಗಿನ ಮಕ್ಕಳೆಲ್ಲ ಫೋನಲ್ಲೇ ಇರ್ತಾರೆ, ಆದ್ರೆ ಈಗ ಗದ್ದೆಗೆ ಬಂದು ನಾವು ಆಟ ಆಡೋ ಖುಷಿ ಬೇರೆ ಇರ್ತದೆ. ಅದು ಮನೆಗಳಲ್ಲಿ ಹೇಳೋದು ಬೇಡ, ಗದ್ದೆಯಲ್ಲಿ ನೀರಿದ್ರಿಂದ ಆಡ್ಲಿಕ್ಕೆ ಚಂದ ಆಗ್ತದೆ. ಮತ್ತೆ ರೈತರು ಪಡೋ ಕಷ್ಟ ಕೂಡ ನಮ್ಗೆ ಗೊತ್ತಾಗ್ತದೆ, ಯಾಕಂದ್ರೆ ಎಷ್ಟು ಕಷ್ಟಪಡ್ಬೇಕು. ಹಾಗೆ ನಮ್ಗೆ ಮನೇಲಿ ಸಿಟಿಯಲ್ಲಿ ಇದ್ರಿಂದ ಗದ್ದೆ ಯಾವ ಗೊತ್ತಾಗ್ತದೆ. ಇಲ್ಲಿ ಬಂದು ಗದ್ದೆಯಲ್ಲಿ ಆಟ ಆಡೋದ್ರಿಂದ ಅದರದ್ದು ಎಲ್ಲ ಆಟಗಳ ಅನುಭವ ಸಿಗ್ತದೆ. ಮತ್ತೆ ಗದ್ದೆ ಇಂಪಾರ್ಟೆನ್ಸ್ ಕೂಡ ನಮ್ಗೆ ಗೊತ್ತಾಗ್ತದೆ. ಉಡುಪಿಯ ಅಲೆಬೂರಿನಲ್ಲಿ ನಡೆದ ಕೆಸರಿನಲ್ಲೊಂದು ದಿನ ಕ್ರೀಡಾಕೂಟದ ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಿದ್ದೇವೆ. ಬಟ್ಟೆ ಕೆಸರು ಮಾಡ್ಕೊಳ್ಳುವುದಲ್ಲ, ಕೆಸರಲ್ಲೇ ಸ್ನಾನ ಮಾಡಿದ್ರು ಅಮ್ಮಂದಿರು ಮಕ್ಕಳಿಗೆ ಬೈಯಲ್ಲ. ಬಟ್ಟೆ ಕೊಳೆಯಾಯಿತು ಅಂತ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ಕೆಸರಿನ ಸೆಳೆತ ಮಕ್ಕಳು ಮಾತ್ರವಲ್ಲ, ಮಹಿಳೆಯರು ಮುದುಕರನ್ನ ಬಿಟ್ಟಿಲ್ಲ. ಪೇಟೆ ಜನರಂತೂ ಹಳ್ಳಿ ಹೈದರಂತೆ ಉತ್ಸುಕತೆಯಿಂದ ಆಟೋಟಗಳಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ವೀರಕೇಸರಿ ನಂದ ಗೋಕುಲ ಕಾರ್ಯಕ್ರಮದ ಭಾಗವಹಿಸಿದರೆ ಹಿಮ್ಮುಖ ಓಟ ಮಹಿಳೆಯರನ್ನ ಇಲ್ಲಿ ಆಡುವ ಆಟಗಳು ಒಂದಕ್ಕಿಂತ ಒಂದು ಮಜವಾಗಿರುತ್ತೆ. ಮೈಯೆಲ್ಲ ಕೆಸರು ಮಾಡಿಕೊಳ್ಳುವುದೇ ಆ ಆಟದ ಉದ್ದೇಶ. ಇನ್ನು ಕೆಸರಲ್ಲಿ ಕಾಲು ಹೂತು ಹೋದ್ರೂ ಎದ್ದು ಬಿದ್ದು ರನ್ನಿಂಗ್ ರೇಸ್ನಲ್ಲಿ ಓಡಿ ಬರುವ ಪುಟಾಣಿಗಳು, ಚಿಗರೆಗಳಂತೆ ರಭಸವಾಗಿ ಓಡುವ ಯುವಕರು, ನಾಚಿಕೊಂಡೇ ಓಡಿ ಬರುವ ಮಹಿಳೆಯರು ಈ ಕೂಟದ ಪ್ರಧಾನ ಆಕರ್ಷಣೆ. ಈ ಒಂದು ಕ್ರೀಡಾಕೂಟ ಹಮ್ಮಿಕೊಂಡದಿಂದ ರಾಜ್ಯದಂತ ಹಿಡಿದು ಜಿಲ್ಲೆದಂತ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಯಾಕಂದರೆ ಎಲ್ಲರೂ ಕೂಡ ಈ ಕ್ರೀಡಾಕೂಟನ ಆರಂಭಿಸಿ ನಮ್ಮ ಗಣೇಶೋತ್ಸವಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ನಾವು ಈ ಕ್ರೀಡಾಕೂಟದಲ್ಲಿ ಕೆಸರುಗದ್ದೆ ಓಟ, ಹಗ್ಗ ಜಗ್ಗಾಟ ಹಾಗೂ ವಾಲಿಬಾಲ್ ಪಂದ್ಯಾಟ, ಹಿಮ್ಮುಖ ಓಟ ಮತ್ತು ಗಿರಿಗಿಟ್ಟು ಓಟ, ಹಾಗೆ ಅಲ್ಲದೆ ವಿಶೇಷವಾಗಿ ಸ್ಪೆಷಲ್ ಆಗಿರುವಂತಹ ಗದ್ದೆಯಲ್ಲಿ ಸ್ವಿಮ್ಮಿಂಗ್ ಮಾಡುವಂಥ ಅಂತಹ ಕಾರ್ಯಕ್ರಮ ಸಹ ನಾವು ಆಯೋಜಿಸುತ್ತಿದ್ದೇವೆ. ಕೆಸರುಗದ್ದೆಯ ಆಟಗಳಿಂದ ಗ್ರಾಮೀಣ ಕ್ರೀಡೆಗಳಿಗೆ ಹೊಸ ಹುರುಪು ಬಂದಿದೆ. ತುಳು ಸಂಸ್ಕೃತಿಯ ಭಾಗವಾಗಿರುವ ಗ್ರಾಮೀಣ ಕ್ರೀಡೆಗಳಿಗೆ ಮರುಜೀವ ಬಂದಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.